ಎಲ್ಐಸಿ ಷೇರು ವಿಕ್ರಯ ಹಾಗೂ ಬ್ಯಾಂಕ್ ಖಾಸಗೀಕರಣವನ್ನು ವಿರೋಧಿಸಿ ನಗರದ ಆರ್ಟಿಒ ಕಚೇರಿ ಬಳಿಯಲ್ಲಿರುವ ಎಲ್ಐಸಿ ಕಚೇರಿ ಮುಂಭಾಗದಲ್ಲಿ ವಿವಿಧ ಸಂಘಟನೆಗಳಿಂದ ಮೊಂಬತ್ತಿ ಮೆರವಣಿಗೆ ಮತ್ತು ಪ್ರತಿಭಟನಾ ಪ್ರದರ್ಶನ ನಡೆಸಿದರು. ಬ್ಯಾಂಕ್ ಖಾಸಗೀಕರಣ ಮತ್ತು ಎಲ್ಐಸಿಯ ಷೇರು ವಿಕ್ರಯ ವಿರೋಧಿಸಿ ಮೊಂಬತ್ತಿ ಮೆರವಣಿಗೆ ಹಾಗೂ ಪ್ರತಿಭಟನಾ ಪ್ರದರ್ಶನ ಮಂಗಳೂರಿನ ಆರ್ಟಿಒ ಮುಂಭಾಗದಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. 14 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಲಾಯಿತು. 1980ರಲ್ಲಿ ಮತ್ತೆ 6 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಲಾಯಿತು. 1975ರಲ್ಲಿ ಗುಂಪು ವಿಮೆಯಲ್ಲಿ ಗ್ರೂಪ್ ಇನ್ಶೂರೆನ್ಸ್ ಅಲ್ಲಿ ರಕ್ಷಣೆಯನ್ನು ಪಡೆಯುತ್ತಿದ್ದಾರೆ. ಇವರಿಗೆ ನಾವು ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ ಆಗಿ ನಾವು ಇವರ ವಿಮೆಯನ್ನ ಇವರನ್ನ ರಕ್ಷಣೆ ಮಾಡ್ತಾ ಇದ್ದೇವೆ. ಇವತ್ತು ಈ ವೇಳೆ ಮಾತನಾಡಿದ ಬ್ಯಾಂಕ್ ನೌಕರರ ಸಂಘದ ನಾಯಕರಾದ ಬಿ ಮಾಧವ್ ಅವರು, ಖಾಸಗೀಕರಣ ಅಥವಾ ಷೇರು ವಿಕ್ರಯದಿಂದಾಗಿ ದೇಶದ ಜನರ ಉಳಿತಾಯದ ಲೂಟಿಗೆ ಅವಕಾಶ ನೀಡಿದಂತಾಗುತ್ತದೆ. ದೇಶದ ಠೇವಣಿದಾರರ ಹಾಗೂ ಹಿತಾಸಕ್ತಿಗೆ ಧಕ್ಕೆಯಾಗಲಿದೆ. ಯುವ ಜನ ಸಮುದಾಯಕ್ಕೆ ಉದ್ಯೋಗದ ಅವಕಾಶಗಳು ಕುಂಠಿತವಾಗಲಿದೆ ಎಂದು ಆರೋಪಿಸಿದರು. ದೇಶದ ಬ್ಯಾಂಕಿನಲ್ಲಿ ಇಟ್ಟಿರುವ ದೇಶದ ಠೇವಣಿದಾರರ ಮತ್ತು ಪಾಲಿಸಿದಾರರ ಹಿತಾಸಕ್ತಿಗೆ ಕುಂದು ಬರುವಂತಹ ಒಂದು ಧಕ್ಕೆಯಾಗುವಂತಹ ಒಂದು ಎಲ್ಲಾ ವಿದ್ಯಮಾನಗಳು ನಮಗೆ ಕಂಡು ಬರ್ತಾ ಉಂಟು. ಅದೇ ರೀತಿ ಈ ಬ್ಯಾಂಕ್ಗಳು ಮತ್ತು ಎಲ್ಐಸಿ ಯುವ ಜನತೆಗೆ ಉದ್ಯೋಗವನ್ನು ಕೊಡುವಂತಹ ಒಂದು. ಇನ್ನು ವಿಮಾ ನೌಕರರ ಸಂಘದ ಉಪಾಧ್ಯಕ್ಷ ಡೆರಿಕ್ ರೆಬುಲೋ ಅವರು ಮಾತನಾಡಿ, ಸಾರ್ವಜನಿಕ ರಂಗದ ಸಾಮಾನ್ಯ ವಿಮಾ ಸಂಸ್ಥೆಗಳ ಖಾಸಗೀಕರಣವು ದೇಶದ ಹಿತಾಸಕ್ತಿಗೆ ಪೂರಕವಾಗಿಲ್ಲ. 4 ವಿಮಾ ಸಂಸ್ಥೆಗಳನ್ನು ವಿಲೀನಗೊಳಿಸಿ ಸ್ಪರ್ಧೆಯನ್ನು ಎದುರಿಸಲು ಅನುವು ಮಾಡಿಕೊಡಬೇಕಾಗಿರುವುದು ಇಂದಿನ ಅವಶ್ಯಕತೆಯಾಗಿದೆ ಎಂದು ಹೇಳಿದರು. ಈ ದೇಶದ ವಿಮಾ ಸಂಸ್ಥೆಗಳನ್ನು ಸರ್ಕಾರವೇ ನೋಡಬೇಕು. ಸರ್ಕಾರವೇ ಅದರ ಮುಖಂಡತ್ವವನ್ನು, ಅದರ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು. ಇಡೀ ರಾಷ್ಟ್ರದ ಜನತೆಗೆ ಏನಾದರೂ ತೊಂದರೆ ಆದಲ್ಲಿ ಅವರಿಗೆ. ಪ್ರತಿಭಟನೆಯಲ್ಲಿ ಸಿಪಿಎಂ ಮುಖಂಡರಾದ ಸುನಿಲ್ ಬಜಾಲ್, ಸಂತೋಷ್ ಬಜಾಲ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.